ಶ್ರೀಮದ್ಭಾಗವತಂ ಮೊದಲನೇ ಸ್ಕಂದ 5ನೇ ಅಧ್ಯಾಯ 14ನೇ ಶ್ಲೋಕ. ತಥಾ ಅನ್ಯತಾ ಕಿಂಚನ್ ಯತ್ ವಿವಕ್ಷತ ಪೃಥಗ್ದೃಶ್ಯ ತತ್ಕೃತ ರೂಪ ನಾಮಾಭಿಃ ನ ಕರಿಚಿತ್ ವಾಪಿ ಚ ದುಸ್ಥಿತಾಮತಿ ಲಭೇತ ವಾತಾತ ನೌ ಇವ ಆಸ್ಪದಂ. ಅನುವಾದ: ನೀವು ವರ್ಣಿಸ ಬಯಸುವ ಯಾವ ವಿಷಯವೇ ಆಗಲಿ ಅದು ಭಗವದ್ ದೃಷ್ಟಿಯಿಂದ ಭಿನ್ನವಾದದ್ದಾದರೆ ಗಾಳಿಯಿಂದ ಪೀಡಿತವಾದ ನೌಕೆಯು ನೆಲೆ ತಲುಪದೆ ಶೋಭೆಗೊಳ್ಳುವಂತೆ ನಾನಾ ನಾಮರೂಪ ಪರಿಣಾಮಗಳಿಂದ ಪ್ರತಿಕ್ರಿಯೆಯನ್ನು ಉಂಟು ಮಾಡುವ ಮನಸ್ಸು ಶೋಭೆಗೆ ಗುರಿ ಮಾಡುತ್ತದೆ. ನೋಡಿ, ಇಲ್ಲಿ ನಾರದ ಮುನಿ ವೇದವ್ಯಾಸರ ಮಿಸ್ಟೇಕ್ ಅನ್ನು ಫೈಂಡ್ ಔಟ್ ಮಾಡಿದರು. ಎಂಥ ಮಿಸ್ಟೇಕ್? ವೇದವ್ಯಾಸರು ಎಂತ ಮಾಡಿದರು? ಎಲ್ಲ ವೇದಗಳು, ಉಪನಿಷತ್, ಪುರಾಣ ಅನ್ನೋದು ಈ ಪುರಾಣದಲ್ಲಿ ತಾಮಸಿಕ ಪುರಾಣ, ರಾಜಸಿಕ ಪುರಾಣ ಮತ್ತು ಸಾತ್ವಿಕ ಪುರಾಣ ಒಟ್ಟು 17 ಪುರಾಣ ಬರ್ತಿದ್ರು. 6 ತಾಮಸಿಕ, ಅದರಲ್ಲಿ ಶಿವ ಅಂದರೆ ತಾಮಸಿಕ ಪುರಾಣದು ದೇವತೆ ಶಿವ, ಮತ್ತು ರಾಜಸಿಕ ಪುರಾಣ ಅದರಲ್ಲಿ ಬ್ರಹ್ಮ ಹೆಡ್, ಮತ್ತು ಸಾತ್ವಿಕ ಪುರಾಣ ಇದರದ್ದು ವಿಷ್ಣು. ಹಾಗಾಗಿ ಈ ಸಾತ್ವಿಕ 5 ಬರೆದಿದ್ರು, ಮತ್ತು ರಾಜಸಿಕ 6, ತಾಮಸಿಕ 6, ಮತ್ತು ಲಾಸ್ಟ್ ಸಾತ್ವಿಕ ಪುರಾಣ ಫೈನಲ್ ಬರ್ತದೆ ಇವರು ಭಾಗವತಂ. ಒಟ್ಟಿಗೆ 18 ಪುರಾಣ, ಅದರಲ್ಲಿ ಭಾಗವತಂ ಲಾಸ್ಟ್ಗೆ ಬರ್ತದ್ದು. ಆದರೆ ಅವರು ಮೆಚುರಿಟಿ ಪೀರಿಯಡ್, ಹಾಗಾಗಿ ಅದಕ್ಕೆ ಹೈಯೆಸ್ಟ್ ಇದು ಪೊಸಿಷನ್. ಮತ್ತು ಈ ವೇದಗಳನ್ನು ಬರೆದಿದ್ದಾರೆ. ಇದರಲ್ಲೆಲ್ಲ ಬೇರೆ ಬೇರೆ ದೇವತೆಗಳ ಆರಾಧನೆ ಕೂಡ ಉಂಟು. ನಾರದರು ಎಂತ ಹೇಳ್ತಿದ್ದಾರೆ ಅಂದರೆ, ನೀವೀಗ ಮಾಡಿ ದೊಡ್ಡ ನೀವು ಮಿಸ್ಟೇಕ್ ಮಾಡಿದ್ದೀರಿ. ಜನರಿಗೆ ಎಂತ ಆಗ್ತದೆ ಅಂದರೆ, ನೀವೇಗೂ ಬರ್ದು ಕೊಟ್ಟಿದ್ದೀರಿ, ಅದನ್ನೇ ಮೇಯ್ನ್ ಅಂತ ಭಾವನೆ ಮಾಡ್ತಾರೆ. ಈಗ ನೋಡಿ, ಈ ಭೂತಾರಾಧನೆ ಮಾಡುವವರದ್ದು ಹೋಗಿ ಹೇಳಿ ಇದು ಇದು ಲೋ ಅಂತ ಹೇಳಿದರೆ ಅವ್ರು ಹೇಳ್ತಾರೆ, ನಿಮಗೆ ಇಮಿಡಿಯೇಟಲ್ಲಿ ಹೊಡಿತಾರೆ. ಅವ್ರು ಹೇಳ್ತಾರೆ ಇದೇ ಮೇನ್ ಅಂತ ಹೇಳ್ತಾರೆ. ಇದಕ್ಕೆ ಎಲ್ಲ ಕಾರಣ ಯಾರು? ವೇದವ್ಯಾಸ. ಎಲ್ಲವನ್ನು ಬರ್ತದೆ ಅವರೇ. ಲಾಸ್ಟ್ಗೆ ಮೆಚುರಿಟಿ ಪೀರಿಯಡ್ ಭಾಗವತಂ ಬರ್ತದೆ. ಭಾಗವತಂ ಬರೆಯೋ ಮುಂಚೆ ನಾರದ ಮುನಿ ಹೇಳುವಂಥದ್ದು, ನೀವು ಇದನ್ನೆಲ್ಲ ಮಾಡಿ ದೊಡ್ಡ ಒಂದು ಮಿಸ್ಟೇಕ್ ಮಾಡಿದಿರಿ. ಎಂತ ಮಾಡಿದಿರಿ? ನೀವು ವರ್ಣಿಸ ಬಯಸುವ ಯಾವ ವಿಷಯವೇ ಆಗಲಿ ಅದು ಭಗವದ್ ದೃಷ್ಟಿಯಿಂದ ಭಿನ್ನವಾದದ್ದಾದರೆ ಗಾಳಿಯಿಂದ ಪೀಡಿತವಾದ ನೌಕೆಯು ನೆಲೆ ತಲುಪದೆ ಶೋಭೆಯನ್ನು ಕೊಳ್ಳುವಂತೆ ನಾನಾ ನಾಮರುವ ಪರಿಣಾಮಗಳಿಂದ ಪ್ರತಿಕ್ರಿಯೆಯನ್ನು ಉಂಟು ಮಾಡಿ ಮನಸ್ಸು ಶೋಭೆಗೆ ಗುರಿ ಮಾಡುತ್ತದೆ. ಹಾಗಾಗಿ ಈಗ ಅಂದರೆ ದೇವತೆ ಪೂಜೆ ಮಾಡುವ ಎಂತ ಹೇಳ್ತಾನೆ, ಇದೇ ಗ್ರೇಟ್ ಅಂತ ಹೇಳ್ತಾನೆ. ಇದಕ್ಕೆ ಕಾರಣ ಯಾರು? ವೇದವ್ಯಾಸ. ವೇದವ್ಯಾಸ ಎಂತ ಮಾಡಿದ್ದು? ಇದನ್ನು ರಚನೆ ಮಾಡಿದ್ದು. ಹಾಗಾಗಿ ಈಗ ನಾರದ ಮುನಿ ಅವರಿಗೆ ಹೇಳ್ತಿದ್ದಾರೆ, ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಎ ಸಿ ಭಕ್ತಿವೇದಾಂತ ಸ್ವಾಮಿ ಶಿಲಪ್ರಭುಪಾದ ಕಿ ಜೈ. ವೇದವ್ಯಾಸರು ವೇದ ಸಾಹಿತ್ಯದ ಎಲ್ಲ ನಿರೂಪಣೆಗಳ ಸಂಪಾದಕರು. ಎಲ್ಲ ನಿರೂಪಣೆಗಳ ಸಂಪಾದಕರು ವೇದವ್ಯಾಸರು, ಅವರೇ ಬರ್ತದೆ. ಆದರೆ ಅವರ ಮೆಚುರಿಟಿ ಪೀರಿಯಡ್ ಲಾಸ್ಟ್ ಬರ್ತದ್ದು ಭಾಗವತ. ಕಾಮ್ಯ ಕರ್ಮಗಳಿಂದ, ಕಲ್ಪನಾತ್ಮಕ ಜ್ಞಾನದಿಂದ, ಯೋಗ ಶಕ್ತಿಯಿಂದ, ಭಗವಂತನ ಭಕ್ತಿ ಸೇವೆಯಿಂದ ಸಿದ್ಧಿಸುವ ಅಲೌಕಿಕ ಸಾಕ್ಷಾತ್ಕಾರವನ್ನು ಅವರು ನಾನಾ ರೀತಿಯಲ್ಲಿ ನಿರೂಪಿಸಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಅವರು ನಿರೂಪಿಸಿದ್ದಾರೆ. ಇದಲ್ಲದೆ ಬೇರೆ ಬೇರೆ ಪುರಾಣಗಳಲ್ಲಿ ಅವರು ನಾನಾ ನಾಮರೂಪಗಳಿಂದ ಕೂಡಿದ ದೇವತೆಗಳ ಆರಾಧನೆ ತಿಳಿ ಹೇಳಿದ್ದಾರೆ. ದೇವತೆ ಆರಾಧನೆ ಕೂಡ ಅವರು ಹೇಳಿದ್ದಾರೆ. ಈಗ ನೋಡಿ, ಈ ಎಲ್ಲ ಎಂತಂದರೆ ಈ ವೇದದ ಪಂಡಿತರು ಮತ್ತು ಈ ಅರ್ಚಕರು ಭಟ್ನಗಳೆಲ್ಲ ಅವರೆಲ್ಲ ಹೇಳುವುದಂತ ದೇವತೆಗಳ ಪೂಜೆ ಮಾಡಿ ಅಂತ ಹೇಳ್ತಾರೆ. ಮತ್ತು ಇದನ್ನು ಮಾಡಿ, ಇದು ಮಾಡಿದ್ರೆ ನಿಮಗೆ ಇದು ಲಾಭ ಆಗ್ತದೆ, ಇದೆಲ್ಲ ಹೇಳ್ತಾರೆ. ಯಾಕೆಂದರೆ ಇದೆಲ್ಲ ವೇದವ್ಯಾಸರು ಕೊಟ್ಟಿದ್ದಾರೆ. ಅವ್ರು ಕೂಡ ತಪ್ಪಲ್ಲ, ಅವ್ರದ್ದು ವೇದ ಕೊಟ್ಟಿದ್ದನ್ನೇ ಹೇಳುದು, ಆದರೂ ಹೈಯೆಸ್ಟ್ ಅಲ್ಲ ಅದು. ಯಾಕೆಂದ್ರೆ ಇದೆಲ್ಲ ಬರೆದು ಕೂಡ ಅವರಿಗೆ ಖುಷಿ ಸಿಗಲಿಲ್ಲ. ಆಗ ನಾರದ ಮುನಿ ಬರುವಂಥದ್ದು. ಹಾಗಾಗಿ ಇಲ್ಲಿ ವೇದವ್ಯಾಸರ ಮಿಸ್ಟೇಕ್ ಅನ್ನು ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ ನಾರದ ಮುನಿ. ನಾನಾ ನಾಮರೂಪದ ಕೂಡಿದ ದೇವತೆಗಳ ಆರಾಧನೆ ತಿಳಿ ಹೇಳಿದ್ದಾರೆ. ಅದರ ಪರಿಣಾಮವಾಗಿ ಪ್ರಭುವಿನ ಸೇವೆಯಲ್ಲಿ ಮನಸ್ಸನ್ನು ಹೇಗೆ ಸ್ಥಿತಗೊಳಿಸಬೇಕೆನ್ನುವ ಬಗ್ಗೆ ಜನರಿಗೆ ಗೊಂದಲ ಉಂಟಾಗಿದೆ. ಈಗ ನೋಡಿ, ಹೆಚ್ಚಿನವರು ಬರ್ತಾರೆ ಈ ಭಗವದ್ ಕ್ಲಾಸಿಗೆ. ಅಂದರೆ ಹೆಚ್ಚಿನವರು ಭೂತಾರಾಧನೆ, ಮತ್ತು ಕೆಲವರು ರಾಜಸಿಕದವರು ಮನುಷ್ಯನ ಆರಾಧನೆ, ಸತ್ವಗುಣದವರು ದೇವತೆಗಳ ಆರಾಧನೆ ಮಾಡ್ತಾರೆ. ಆದರೆ ಇದರಿಂದ ಅವರಿಗೆ ಗೊಂದಲ ಉಂಟಾಗಿದೆ. ಗೊಂದಲ ಅಂದರೆ ಕೆಲವರು ಹೇಳುವಂಥದ್ದು, ಕೃಷ್ಣ ಕೂಡ ಈ 33 ಕೋಟಿ ದೇವತೆಗಳಲ್ಲಿ ಒಂದೇ ಎಂತಂದು ಗೊತ್ತಿಲ್ಲ ಅವರಿಗೆ. ದೇವತೆಗಳು ಯಾರು, ದೇವತಂ ಪರಮಪುರುಷ ಯಾರಂದು ಗೊತ್ತಿಲ್ಲ. ಮತ್ತು ನಮಗೆ ಕಳಿಸ್ತಾರೆ. ಕೆಲವರೆಲ್ಲ ಹೇಳ್ತಾರೆ, ಅಲ್ಲ ನೀವು ಅದು ತಿಳ್ಕೊಳ್ಳಿ,
ನಮ್ಮ ಪ್ರಕಾರ ಅದು ಹಾಗೆ. ನಮ್ಮ ಪ್ರಕಾರ ಕೃಷ್ಣ ಇದೆಲ್ಲ ಸೇಮ್, ಎಲ್ಲ ದೇವಿ, ಶಿವ, ಗಣಪತಿ, ಬ್ರಹ್ಮ ಇದೆಲ್ಲ ಸೇಮ್. ನಮ್ಮ ಪ್ರಕಾರ ಎಲ್ಲ ಸೇಮ್. ನಿಮ್ಮ ಪ್ರಕಾರ ಹಾಗೆ. ನಾನು ಹೇಳಿದೆ ನಿಮ್ಮ ಪ್ರಕಾರ ನಿಮಗೆ ಅದು ಎಲ್ಲಿಂದ ಗೊತ್ತಾಯ್ತು ಸರ್ ಅಂತ ಹೇಳಿದ್ರೆ, ಅದು ನನಗೆ ಆಟೋಮೆಟಿಕ್ ಗೊತ್ತಾಯ್ತು. ಇಲ್ಲಿ ಶಾಸ್ತ್ರ ಇಲ್ಲ, ಅದು ನಿಮ್ಗೆ ಗೊತ್ತುಂಟಪ್ಪ, ನಾನು ಸಣ್ಣದಿಂದ ಅದು ಗೊತ್ತು. ಜನರೆಲ್ಲ ಈ ರೀತಿ, ಹಾಗಾಗಿ ತುಂಬ ಕಷ್ಟ ನೋಡಿ. ನಾವಾದರೂ ಶಾಸ್ತ್ರದಿಂದ ಹೇಳುವಂಥದ್ದು, ಅವರ ಪ್ರಕಾರ, ನನ್ನ ಪ್ರಕಾರ ಹಾಗೆ, ನನ್ನ ಪ್ರಕಾರ ಹೀಗೆ. ಇದರಿಂದ ಎಲ್ಲರೂ ಗೊಂದಲ ಉಂಟಾಗಿದೆ. ಅವರು ಆತ್ಮ ಸಾಕ್ಷಾತ್ಕಾರ ನಿಜ ಮಾರ್ಗವನ್ನು ಕಂಡುಕೊಳ್ಳುವ ಬಗ್ಗೆ ಚಿಂತಿತರಾಗಿದ್ದಾರೆ. ಆತ್ಮ ಸಾಕ್ಷಾತ್ಕಾರ ಬಗ್ಗೆ ಅವರಿಗೆ ಗೊತ್ತೇ ಇಲ್ಲ ಎಂತ ಅಂತ. ವೇದವ್ಯಾಸರಿಂದ ಸಂಗ್ರಹಿತವಾದ ವೇದ ಸಾಹಿತ್ಯದಲ್ಲಿನ ಈ ವಿಶಿಷ್ಟ ಕೊರತೆಯನ್ನು ನಾರದರು ಎತ್ತಿ ತೋರಿಸಿದ್ದಾರೆ. ಅಂದರೆ ಈ ಕೊರತೆ ಹೆಚ್ಚು, ಆತ್ಮ ಸಾಕ್ಷಾತ್ಕಾರ ಬಗ್ಗೆ ಜ್ಞಾನವೇ ಇಲ್ಲ, ಉಳಿದದೆಲ್ಲ ಬಗ್ಗೆ ಜ್ಞಾನ ಉಂಟು. ಅಲ್ಲದೆ ಪ್ರತಿಯೊಂದರನ್ನು ಕೇವಲ ಭಗವಂತ ಸಂಬಂಧದಲ್ಲಿ ಮಾತ್ರವೇ ಕಂಡು ವರ್ಣಿಸುವಂತೆ ಒತ್ತಾಯಿಸುತ್ತಿದ್ದರು. ಮತ್ತೆ ನಾರದರು ಹೇಳ್ತಿದ್ದಾರೆ ವೇದವ್ಯಾಸರಿಗೆ, ಎಲ್ಲವನ್ನು ಭಗವಂತನಿಗೆ ನೀವು ಕನೆಕ್ಟ್ ಮಾಡಬೇಕು, ನಿರ್ಬಂಧೆ ಕೃಷ್ಣ ಸಂಬಂಧೆ. ವೇದವ್ಯಾಸರಿಗೆ ಹೇಳ್ತಾ ಇದ್ದಾರೆ, ಒತ್ತಾಯಿಸ್ತಾ ಇದ್ದಾರೆ ನೋಡಿ. ಕೇವಲ ಭಗವಂತನ ಸಂಬಂಧದಲ್ಲಿ ಮಾತ್ರವೇ ಕಂಡು ವರ್ಣಿಸುವಂತೆ ಒತ್ತಾಯಿಸುತ್ತಾರೆ ಪ್ರತಿಯೊಂದನ್ನು. ವಾಸ್ತವವಾಗಿ ಭಗವಂತನ ಹೊರತಾಗಿ ಬೇರೆ ಯಾವುದು ಅಸ್ತಿತ್ವದಲ್ಲಿ ಇಲ್ಲ. ಭಗವಂತನ ಬಿಟ್ಟು ಬೇರೆ ಯಾವ ಅಸ್ತಿತ್ವ ಇಲ್ಲ. ಭಗವಂತನೇ ನಾನಾ ರೀತಿಯಲ್ಲಿ ವಿಸ್ತರಣೆಗೊಂಡು ವ್ಯಕ್ತನಾಗಿದ್ದಾನೆ. ಬೇರೆ ಬೇರೆ ಕೃಷ್ಣನ ಎಕ್ಸ್ಪಾನ್ಷನ್ ಉಂಟು, ಇದೆಲ್ಲ ಭಗವಂತನೇ. ನಿಮಗೆ ಆಲ್ರೆಡಿ ಹೇಳಿದ್ದೇನೆ, ಕೃಷ್ಣನಿಂದ ಬಲರಾಮ್, ಬಲರಾಮನಿಂದ ಸಂಕರ್ಷಣೆಯಿಂದ ನಾರಾಯಣ, ನಾರಾಯಣನಿಂದ ಎರಡನೇ ಸಂಕರ್ಷಣ ಪುರುಷಾವತಾರ, ಕಾರಣದ ವಿಷಯ ವಿಷ್ಣು, ಗರ್ಭದ ವಿಷಯ ವಿಷ್ಣು, ಕ್ಷೀರದ ವಿಷಯ ವಿಷ್ಣು, ಗರ್ಭದ ವಿಷಯ ವಿಷ್ಣುವಿಂದ ಬ್ರಹ್ಮ, ಬ್ರಹ್ಮನಿಂದ ಎಲ್ಲ ಜೀವಿಗಳು. ಇದನ್ನು ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು. ಕೇವಲ ಭಗವಂತ ಸಂಬಂಧದಲ್ಲಿ ಮಾತ್ರವೇ ಕಂಡು ವರ್ಣಿಸುವಂತೆ ಒತ್ತಾಯಿಸಿದರು. ವಾಸ್ತವವಾಗಿ ಭಗವಂತನ ಹೊರತಾಗಿ ಬೇರೆ ಯಾವುದೂ ಅಸ್ತಿತ್ವ ಇಲ್ಲ. ಭಗವಂತ ನಾನಾ ರೀತಿಯಲ್ಲಿ ವಿಸ್ತರಣೆಗೊಂಡು ವ್ಯಕ್ತನಾಗಿದ್ದಾನೆ. ಬೇರೆ ಬೇರೆ ಎಕ್ಸ್ಪಾನ್ಷನ್ ಭಗವಂತದ್ದು. ಇಡೀ ವೃಕ್ಷದ ಮೂಲವೇ ಅವನು. ಈ ಮರದಲ್ಲಿ ಮೂಲ ಎಂತ? ರೂಟ್. ವೃಕ್ಷದ ಮೂಲ ರೂಟ್ ಅವನೇ, ಕೃಷ್ಣನೇ ಬೇರು. ಅವನು ಇಡೀ ಶರೀರದ ಉದರ. ಈ ಶರೀರದ ಉದರ ಹೊಟ್ಟೆಗೆ ಆಹಾರ ಒದಗಿಸಿದರೆ ಶರೀರದ ಎಲ್ಲ ಭಾಗಗಳಿಗೆ ಹೇಗೆ ಶಕ್ತಿ ಒದಗುತ್ತದೆಯೋ ಹಾಗೆ ಬೇರಿಗೆ ನೀರೆರೆದರೆ ಮರದ ಎಲ್ಲ ಕಾಂಡಗಳಿಗೂ ಅದು ಸಲ್ಲುತ್ತದೆ. ನೋಡಿ, ಈಗ ನಮಗೆ ಊಟ ಬೇಕು, ಊಟ ನಾವು ಎಲ್ಲಿಗೆ ಹಾಕ್ತೇವೆ? ಹೊಟ್ಟೆಗೆ ಹಾಕ್ತೇವೆ, ಮತ್ತೆ ಎಲ್ಲ ದೇಹಕ್ಕೆ ಅದು ಸಪ್ಲೈ ಮಾಡ್ತದೆ. ಅದೇ ರೀತಿ ನಾವು ಗಿಡದ ಬೇರಿಗೆ ನೀರು ಹಾಕಿದರೆ ಎಲ್ಲ ಗಿಡಕ್ಕೆ ಅದು ಸಿಗ್ತದೆ. ಕಾಂಡಗಳಿಗೆ ಅದು ಸಲ್ಲುತ್ತದೆ. ಹೀಗಿರುವುದರಿಂದ ವೇದವ್ಯಾಸರು ಭಾಗವತವನ್ನು ಬಿಟ್ಟು ಬೇರೆ ಯಾವ ಪುರಾಣವನ್ನು ರಚಿಸಬಾರದಾಗಿದೆ. ಅವರು ಭಾಗವತ ಬಿಟ್ಟು ಬೇರೆ ಯಾವುದನ್ನು ರಚನೆ ಮಾಡಬಾರದಾಗಿದೆ. ಏಕೆಂದರೆ ಭಾಗವತದಿಂದ ಸ್ವಲ್ಪ ಭಿನ್ನವಾದರೂ ಅದು ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಅನಾಹುತಕಾರಿಯಾಗಬಹುದು. ಯಾಕೆಂದ್ರೆ ಈ ಭಾಗವತದಿಂದ ಅದು ಭಿನ್ನ, ಯಾವುದು ಭಗವದ್ಗೀತಾ, ಅದು ಕೂಡ ಸ್ವಲ್ಪ ಭಿನ್ನ, ಅದು ಕೂಡ ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಅನಾಹುತಕಾರಿಯಾಗಬಹುದು. ಅಲ್ಪ ಭಿನ್ನತೆಗಳೇ ಹಾಗೆ ಅನಾಹುತಕಾರಿಯಾಗುವಾಗ ಪರಿಪೂರ್ಣ ಸತ್ಯನಾದ ಪರಮ ಪುರುಷನಿಂದ ಪ್ರತ್ಯೇಕವೆನಿಸುವ ವಿಚಾರಗಳನ್ನು ಉದ್ದೇಶಪೂರ್ವಕವಾಗಿ ವಿಸ್ತರಿಸುವುದು ಬಗ್ಗೆ ಹೇಳುವುದೇನಿದೆ ನೋಡಿ. ಅಲ್ಪ ಭಿನ್ನತೆಗಳು ಹಾಗೆ ಅನಾಹುತಕಾರಿಯಾಗುವಾಗ, ಈಗ ಸ್ವಲ್ಪ ಭಿನ್ನತೆ ಆದರೆ ಅನಾಹುತಕಾರಿ ಆಗ್ತದೆ. ಹಾಗಾಗಿ ಪರಿಪೂರ್ಣ ಸತ್ಯನಾದ ಪರಮ ಪುರುಷನಿಂದ ಪ್ರತ್ಯೇಕವೆನಿಸುವ ವಿಚಾರ ಉದ್ದೇಶಪೂರ್ವಕವಾಗಿ ವಿಸ್ತರಿಸುವ ಬಗ್ಗೆ ಹೇಳುವುದೇನಿದೆ. ಅದಕ್ಕೆ ಎಂತಂದ್ರೆ ಸ್ವಲ್ಪ ಭಿನ್ನವಾದ್ರೆ ಅನಾಹುತಕಾರಿ ಆಗ್ತದೆ. ಹಾಗಾಗಿ ಸಂಪೂರ್ಣ ಸತ್ಯವನ್ನು ನಾವು ತಿಳಿಯಲಿಕ್ಕೆ ಆಗುವುದಿಲ್ಲ. ಹಲವು ದೇವತೆಗಳ ಪೂಜೆಯಿಂದ ಉಂಟಾಗುವ ದೊಡ್ಡ ದೋಷವೆಂದರೆ ಅದು ಸರ್ವ ದೇವತಾ ಆರಾಧನೆಯ ಖಚಿತ ಕಲ್ಪನೆ ದಾರಿ ಮಾಡುತ್ತದೆ. ನೋಡಿ, ಹಲವು ದೇವತೆಗಳ ಪೂಜೆ ಎಂತ ಮಾಡ್ತದೆ? ಸರ್ವ ದೇವತಾ ಆರಾಧನೆ. ಹಲವು ಮತ ಪ್ರಭೇದಗಳನ್ನು ಸೃಷ್ಟಿಸುವ ಅಪಾಯಕ್ಕೆ ಕಾರಣವಾಗುತ್ತದೆ. ಹಲವು ಮತ ಆಗ್ತದೆ. ಹಲವು ದೇವತೆಗಳ ಪೂಜೆಯಿಂದ ಉಂಟಾಗುವ ದೊಡ್ಡ ದೋಷದಿಂದ ಅದು ಸರ್ವ ದೇವತಾ ಖಚಿತ ಕಲ್ಪನೆ ದಾರಿ ಮಾಡುತ್ತದೆ. ಹಲವು ಮತ ಪ್ರಭೇದಗಳನ್ನು ಸೃಷ್ಟಿಸುವ ಅಪಾಯಕ್ಕೆ ಕಾರಣವಾಗುತ್ತದೆ. ಬೇರೆ ಬೇರೆ ಮತ ಎಲ್ಲ ಆಗ್ತದೆ. ಅಲೌಕಿಕ ಪ್ರೇಮಯುತವಾದ ಭಕ್ತಿ ಸೇವೆಯ ಮೂಲಕ ಭಗವಂತನ ಸಂಬಂಧದಲ್ಲಿ ಆತ್ಮ ಸಾಕ್ಷಾತ್ ಪಡೆಯುವಂತೆ ಮಾಡಲು ಭಾಗವತ ಮಾತ್ರವೇ
ಸುಸ್ಪಷ್ಟವಾದ ನಿರ್ದೇಶನ ನೀಡಬಲ್ಲದು. ನೋಡಿ, ಈಗ ವೇದವ್ಯಾಸರು ತುಂಬಾ ಈ ಸಾಹಿತ್ಯಗಳನ್ನು ರಚನೆ ಮಾಡಿದ್ದಾರೆ, ಆದರೆ ಭಾಗವತ ಮಾತ್ರ ಅಲೌಕಿಕ ಪ್ರೇಮಯುತದ ಭಕ್ತಿ ಸೇವೆ ಮೂಲಕ ಭಗವತ್ ಸಂಬಂಧ ಆತ್ಮ ಮಾಡಲು ಭಾಗವತ ಮಾತ್ರ ಸುಸ್ಪಷ್ಟವಾದ ನಿರ್ದೇಶನ ನೀಡಬಲ್ಲದು. ನಿಮಗೆ ಆತ್ಮ ಸಾಕ್ಷಾತ್ ಬೇಕಿದ್ರೆ ಅದು ಭಾಗವತ ಮಾಡ್ತದೆ, ಉಳಿದ ಈ ಗ್ರಂಥ ಅಲ್ಲ. ಆ ನಿರ್ದೇಶನಕ್ಕೆ ಇದು ಕುಟಾರ ಪ್ರಾಯವಾಗಿ ಪರಿಣಮಿಸುತ್ತದೆ. ಆ ನಿರ್ದೇಶನ ಇದು ಕುಟಾರ ಪ್ರಾಯವಾಗಿ ಪರಿಣಮಿಸುತ್ತದೆ. ಬಿರುಗಾಳಿ ಸಿಕ್ಕಿದ ನೌಕೆಯು ನಿರ್ದೇಶನವು ಈ ವಿಷಯದಲ್ಲಿ ಅತ್ಯಂತ ಸಮರ್ಪಕವಾಗಿದೆ. ಇದಕ್ಕೆ ಆ ನೌಕೆಗೆ ಬಿರುಗಾಳಿಗೆ ಹೋಲಿಸ್ತಾರೆ. ಬಿರುಗಾಳಿಗೆ ಸಿಕ್ಕಿದ ನೌಕೆಯು ನಿರ್ದೇಶನವು ಈ ವಿಷಯದಲ್ಲಿ ಅತ್ಯಂತ ಸಮರ್ಪಕವಾಗಿದೆ. ಬಹುದೇವತಾವಾದಿಯ ಮನಸ್ಸು ವಿಚಲಿತವಾಗಬಲ್ಲದು. ಅಂದ್ರೆ ತುಂಬಾ ದೇವತೆಗಳನ್ನು ಪೂಜೆ ಮಾಡುವ ಮನಸ್ಸು ವಿಚಲಿತ ಆಗಬಹುದು. ತಾನು ಆಯ್ಕೆ ಮಾಡಿಕೊಳ್ಳಬೇಕಾದ ವಸ್ತುವಿನ ಬಗ್ಗೆ ಅದು ಗೊಂದಲಕ್ಕೆ ಗುರಿಯಾಗುವಂಥದ್ದು. ಆಗ ಟೋಟಲಿ ಗೊಂದಲದಲ್ಲಿ ಇರ್ತಾನೆ. ಆದ್ದರಿಂದ ಅದು ಎಂದಿಗೂ ಪರಿಪೂರ್ಣವಾದ ಆತ್ಮಸಾಕ್ಷಿಯನ್ನು ಪಡೆಯಲಾರದು. ಈಗ ನೋಡಿ, ಬೇರೆ ಬೇರೆ ಈ ಕಾಮ್ಯಕರ್ಮ ಇದರಲ್ಲಿ ನಿಮಗೆ ಆತ್ಮಸಾಕ್ಷಾತ್ ಸಿಗುವುದಿಲ್ಲ. ಆತ್ಮಸಾಕ್ಷಾತ್ ಸಿಗ್ಬೇಕಿದ್ರೆ ಈ ಭಾಗವತವನ್ನು ಮತ್ತೆ ಈ ಶುದ್ಧ ಭಕ್ತರ ನಾವು ಬಳಿಗೆ ಹೋಗ್ಬೇಕು. ಎಸ್ ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಪತ್ಯನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವಂದಕಿ ಜೈ. ನಾಮಾಚಾರ್ಯ